ಕಳ್ಳನ ಮೊಮ್ಮಗ ನಿನಿಪ ನಾಕೆ ನಂದು ಹದನವನ್ನು ತಿಳಿದು ಹೊರಟು ಬಂದಂತಹ ಆಲಿಸಬೇಕು. ಶಂಭೋ ಶಂಕರ ಕಾಪಾಡು ಪ್ರಭು ಕಾಪಾಡು. ಈ ಪ್ರಪಂಚದಲ್ಲಿ ಬದುಕುವ ಹಕ್ಕು ಪ್ರತಿಯೊಂದು ಜೀವಿಗೂ ಇದೆ. ರಾಕ್ಷಸರಾದ ನಮ್ಮ ಬದುಕಿಗೆ ಮುಳ್ಳಾದವರು ಆ ದೇವತೆಗಳು. ಶಕ್ತಿಯಿಂದ ಆಗದಿದ್ದರೆ ಯುಕ್ತಿಯಿಂದ ಅದರ ದೈತ್ಯದ ಮನಕ್ಕೆ ತೊಡಗುತ್ತಾರೆ. ಅಂತಹ ದೇವತೆಗಳಿಂದ ಮುಕ್ತವಾಗಿ ಬದುಕುವುದಕ್ಕೆ ಸಮುದ್ರದ ಆಳದಲ್ಲಿ ಮನೆ ಮಾಡಿದ್ದೆ. ನಾನೇ ಪಂಚಜನ ಅಪ್ಪ ಸಂಹ್ಲಾದ. ಬಾಗಿ ಬದುಕುವ ಬದುಕು ಬೇಡ, ಸ್ವಾಭಿಮಾನದ ಬದುಕಿಗಾಗಿ ಅದೆಷ್ಟೋ ಧನದ ವೀರರನ್ನು ಒಟ್ಟುಗೂಡಿಸಿ ನಮ್ಮದೇ ಆದ ಜಲಗತ ಸಾಮ್ರಾಜ್ಯ ಮಾಡಿದ್ದೆ. ಏನಂತೆ ವರ್ತಮಾನ? ನಮ್ಮಷ್ಟಕ್ಕೆ ನಾವು ಬದುಕುತ್ತಿರುವಾಗ ನಮ್ಮನ್ನು ಕೆಳಗುವುದಕ್ಕೆ ವರುಣ ಬಂದನೆ. ಬಂದವರನ್ನು ಸರಿಯಾಗಿ ಎದುರಿಸಬೇಕು. ಎಲ್ಲಿ ನಮ್ಮ ಧನುಜ ವೀರರು ಬರೈಸಬೇಕು.
ಎದ್ದೇಳು ಮುರಾಸುರ. ಮಂತ್ರಿ ಸೇನಾಧಿಗಳ ನಮ್ಮ ಕರೆ ಹಾ ಕರೆಗೆ ಉತ್ತರವಾಗಿ ಬಂದಿದ್ದೇನೆ. ಏನಾಗಬೇಕು ತಿಳಿಸಿ. ಎನ್ನ ಕರೆದ ಕಾರ್ಯ ಎದ್ದೇಳು. ಇಂದಿನಂತೆಲ್ಲ ವಿಶೇಷವಾದ ದುರ್ಸಭೆ ಯಾಕೆ? ಏನು ಮಂತ್ರಿ ನಿಮ್ಮನ್ನು ಕರೆಸಿಕೊಳ್ಳುವುದಕ್ಕೆ ಬಲವಾದ ಕಾರಣ ಉಂಟು. ವರುಣ ಹಾಗೂ ಅವನ ಸೇನೆಯು ನಮ್ಮ ಪುರಕ್ಕೆ ದಾಳಿ ಮಾಡಿದೆ. ಬಂದವರನ್ನು ಎದುರಿಸಬೇಕು. ಏನು ನಿಮ್ಮ ಅಭಿಪ್ರಾಯ?
ಪರೀಕ್ಷದವರನ್ನು ಓಡಿಸಿ ಸಿಂಧೂ ಮತ್ತೆ ಅಧಿಕಾರವನ್ನು ನಿಮಗೆ ನಾನು ದೊರಕಿಸಿ ಕೊಡುತ್ತೇನೆ. ಕೊಡಿಯಪ್ಪ. ಶಾಬಾಸ್, ನೀನೇನು ಹೇಳುವೆ? ಒಳ್ಳೆಯ ವಿಚಾರ. ನಮ್ಮ ವಿರೋಧಿಗಳಾದ ವರುಣನನ್ನು ಹಾಗೂ ಅವನ ಕಡೆಯವರನ್ನು ಬಗ್ಗು ಬಡಿಯುವುದಕ್ಕೆ ಒಳ್ಳೆ ಅವಕಾಶವಿದು. ತಡ ಮಾಡುವುದಲ್ಲ, ಆ ಕಡೆ ಸಾಗೋಣ. ಧನುಜ ವೀರರೇ, ನಿಮ್ಮ ವೀರವಾಣಿ ಕೇಳಿ ಸಂತೋಷವಾಯಿತು. ಬಂದವರನ್ನು ಎದುರಿಸಬೇಕು, ಅತ್ತ ಕಡೆ ಸಾಗೋಣ. ಯಾರೆಂದು ಕೇಳಿದ್ದೀರಿ? ಹೊರಟುಕೊಂಡಿದ್ದೇವೆ. ಹಾಗೆಂದು ಕೊಲ್ಲಬಹುದು. ಹೊರಟು ಬಂದ ಕಾರ್ಯಕಾರಣಗಳು ಆಲಿಸಬೇಕು. ಕೇಳಿ ವರುಣನು ಶೇಷನ ಜಗದ್ರಕ್ಷಕ, ಪಾಲಿಸು ತಂದೆ ಪಾಲಿಸು. ಕ್ಷಮಾಗುಣಕ್ಕೆ ಭೂಮಿಯಾದರೆ ಗಾಂಭೀರ್ಯಕ್ಕೆ ಸಾಗರವೇ ಆಕರ. ಪ್ರಪಂಚದಲ್ಲಿ 7 ಮಹಾಸಾಗರಗಳಿವೆ. ಇವುಗಳಿಗೆ ಅಧಿಪತಿಯಾಗಿದ್ದ ನಾನೇ ವರುಣ ದೇವ. ಸರ್ವ ತೀರ್ಥಾಂಗಲು ನನ್ನೊಡಲಲ್ಲಿದೆ. ಲೋಕಮಾರಕ್ಕೆ ಕ್ಷೇಮಕಾರಕವಾದ ಕರ್ಮವನ್ನು ಎಸಗುತ್ತಾ ಇದ್ದೇನೆ. ಆದರೆ ನಾರದರು ಆಡಿದ ಮಾತೇನು? ಪಂಚಜನ ಎಂಬ ದಾನವ ಪ್ರಭಾಸ ಕ್ಷೇತ್ರದಲ್ಲಿ ದುಷ್ಟ ಕೆಲಸವನ್ನು ಮಾಡುತ್ತಾ ಇದ್ದಾನೆ. ಅವನ ವಧೆ ಆಗಲೇಬೇಕು. ಎಲ್ಲಿ ನಮ್ಮವರು? ಬರಲಿ ಸಭೆಗೆ.
ಬೆಳೆಸಿದ ದಾನವೇನು ಜೀವನೇನು ತಿಳಿದ ಕಾರ್ಯವನ್ನು ಈಗಲೇನು ಮಾಡವಿದೆ ಸಾಗರಾಧಿಪ ಇಲಾವೃತ ಇದೋ ಪಾದ ಕಾಣತನಾಗಿದ್ದೆ ಎದ್ದೇಳು. ಸುಜ್ಯೋತಿ ಇಲಾವೃತ ಮೊದಲಾದವರನ್ನು ಹಾ ಸಭೆಗೆ ಬನ್ನಿ ಎನ್ನುವ ಹಾಗೆ ಹಾ ನಿಮ್ಮ ಕರೆಯಾಯಿತು. ಹಾ ಕಾರ್ಯಕಾರಣ ಇಲ್ಲದೆ ಕರೆಸಿಕೊಳ್ಳುವವರು ತಾವಲ್ಲ. ಹಾ ನಮ್ಮಿಂದ ಏನಾಗಬೇಕು ತಿಳಿಸಿ. ವರುಣದೇವ, ಸುಜ್ಯೋತಿ ಇದು ಸುಜ್ಯೋತಿಯ ನಮನಗಳು. ಹಾ. ಆಯಾಚಿತವಾದ ನಿಮ್ಮ ಕರೆ. ಅದಕ್ಕುತ್ತರವಾಗಿದ್ದೋ ಬಂದಿದ್ದೇನೆ. ಹಾ. ನಮ್ಮಿಂದ ಏನಾಗಬೇಕು ತಿಳಿಸಿ. ಕೇಳಿ ನೀವೆಲ್ಲ ಕೇಳಿದರೆ ನೀವೆಲ್ಲ ಇದರಲ್ಲಿ ಗೆಲ್ಲಬಲ್ಲವರ ರಾಜ್ಯನಾಗಲೇ ಮಾಡಿದವರು ಸಂದರ್ಭ ನೀಚನ ಭೂಗುರುತಿ ಪುಷ್ಕವಿಲಾವೃತರೇ ವರುಣದೇವ, ಕೇಳಿರಿ. ಹಾ ಜಲದಾಲದಲ್ಲಿ ಮಣಿ ಮಾಡಿಕೊಂಡ ಹಾ ಪಂಚಜನ ಎನ್ನುವ ದಾನವ ಹಾ ಪ್ರಮತ್ತನಾಗಿದ್ದಾನಂತೆ. ಹಾ ಅವನ ನಿರ್ನಾಮ ಆಗಲೇಬೇಕು. ಹಾ. ಏನು ಮಾಡೋಣ? ವರುಣದೇವ, ಇದಕ್ಕೆ ಅನುಮಾನ ಪ್ರಭು, ಹಾ ಯೋಚನೆ ಮಾಡೋ ಅಗತ್ಯವಿಲ್ಲ. ಆ ದಾನವರಿಗೆ ಸರಿಯಾದ ಶಿಕ್ಷೆಯನ್ನು ನಾನು ವಿಧಿಸುತ್ತೇನೆ. ಹಾ. ಕೊಡಿಯಪ್ಪನೇ. ವರುಣದೇವ, ಹಾ ಚಿಗುರನ್ನು ಕೀಳುವುದಕ್ಕೆ ಕೊಡಲಿ ಅಗತ್ಯವಿದೆ. ಇಲ್ಲ. ಹಾಗೆ ದಾನವರ ವಧೆಗೆ ನಾನೊಬ್ಬನೇ ಸಾಕು. ಅಪ್ಪನ ಕೊಟ್ಟರೆ ಅವರನ್ನು ಕಾಲನ ಅರಮನೆಗೆ ಅಟ್ಟುತ್ತೇನೆ. ಕೊಡಿಯಪ್ಪ. ಶಹಬಾಷ್ ಶಹಬಾಷ್. ಇಷ್ಟರ ಕೆಲಸಕ್ಕೆ ವರುಣದೇವ, ಹಾ ಆ ಕಳ್ಳರನ್ನು ವಧಿಸಿ ನಾನು ಕೊಡುತ್ತೇನೆ. ಯೋಚನೆ ಬಿಡು, ಅಪ್ಪನ ಕೊಡು, ನಾನು ಹೋಗಿ ಬರುತ್ತೇನೆ. ಹಾ ಶಹಬಾಷ್ ಶಹಬಾಷ್. ವೀರರೇ, ವರುಣದೇವ, ತಡ ಮಾಡುವುದಲ್ಲ, ಹಾ, ಸಾಗೋಣ ಆ ಕಡೆಗೆ. ಹಾಗೆ ಆಗಲಿ. ದುಷ್ಟಮಾಲಿಂದ ಬರವ ಭಂಗ ಪಡೆದರೇನು
ನಾಳೆ ವಿಪರೀತ ಬುದ್ಧಿ. ಶೈಮಿನಿ ಸೇರುವುದಕ್ಕೆ ಸಿದ್ಧನಾಗು, ಬಾ ಮುಂದೆ. ಮುಚ್ಚು ಬಾ. ಪಡೆದ ಸತ್ಯ ಸಿದ್ಧ ನಿನಗಿರು. ಏನಲ್ಲ, ಪಂಚಜನನ ಮಂತ್ರಿ ವಜ್ರಾಜಂಗನೇ ನಾನು. ಅವರು ನನ್ನನ್ನು ಬಡಿದೋಡಿಸಿ ಇಲ್ಲಿ ನಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸುತ್ತೇವೆ. ಬಾ ಮುಂದೆ ನೋಡೋಣ. ಕ್ಷೇತ್ರದಲ್ಲಿ ಮಾಡಬಾರದ ಕೆಟ್ಟ ಕೆಲಸಗಳನ್ನು ಮಾಡುತ್ತಾ ಇದ್ದೀರಿ. ಇಂದಿಗೆದು ಕೊನೆಯಾಗಬೇಕು, ಇಲ್ಲವಾದರೆ ಶಿರ ಹೋದಿತು, ಎಚ್ಚರ. ಅಸುರರಾದ ನಮ್ಮ ವಿರೋಧವನ್ನು ಕಟ್ಟಿಕೊಂಡರೆ ನಿಮಗೆ ಉಳಿಗಾಲವಿಲ್ಲ. ನಿನ್ನ ಪೌರುಷವನ್ನು ಯುದ್ಧ ಮುಖೇನ ನೋಡೋಣ, ಬಾ ಮುಂದೆ ನೋಡೋಣ.
ನಿನ್ನ ಈ ಬಂಡ ಮಾತುಗಳನ್ನು ಹಾ. ಈ ಸಿಂಧೂ ಮತ್ತೆ ಅಧಿಕಾರವನ್ನು ಹಾ. ನಮಗೆ ಬಿಟ್ಟು ಕೊಟ್ಟರೆ ಒಳ್ಳೆಯದು. ಹಾ. ಇಲ್ಲವಾದರೆ ಪರಿಣಾಮ ಕೆಟ್ಟದಾಗಿತ್ತು. ಬಾ ಮುಂದೆ ನೋಡೋಣ. ಹರ 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 ಗಾನಿ ಹರ 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 ಗಾನಿ ನನ್ನ ತೋಳು ತಗಬೇಕು ಹೊಡೆದಿ ಸಿರಿಗಳಾದ ಬಿಟ್ಟು ಇತರಳದ ಈ ಪರಬಿಟ್ಟು ಎಲ್ಲ ಕಲನೆ ಏನಿಲ್ಲ. ಸಿಕ್ಕ ಸಿಕ್ಕವರನ್ನು ಭಕ್ಷಿಸುವ ನಿಮ್ಮ ಉದರ ಸೀಳುತ್ತೇನೆ. ಬಾ ಮುಂದೆ. ಹುಳಗಳು ಹುಳಗಳು ಎಲ್ಲಾ ದೇವತೆ ಏನೆಲ್ಲ? ಬಾಯಿಗೆ ಬಂದ ಮಾತು ಹಾಗೆ ಮಾತನಾಡಿದರೆ ಹಾ. ಕೈಗೆ ಬಂದ ಹಾಗೆ ಕೊಡು. ಹಾ. ಬಾ ಮುಂದೆ ನೋಡೋಣ. ಅರೆ ಲೋ ನೋ 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 ಅರೆ ಲೋ ನೋ 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 ವೀರರನ್ನು ನುಡಿಗಿರುವ ಚೂರದರು ನೋಡಿ ಗಂಧರು ತೋರಿಲ್ಲ ನಾನು ಸಬಲ, ನನ್ನೆದುರು ನೀನು ದುರ್ಬಲ. ನೋಡು ನನ್ನ ಮಾರ್ಬಲ. ಬಾ ಮುಂದೆ. ಮುಚ್ಚು ಬಾ. ಬಲ್ಲೆಲ್ಲರ ಛಾಯೆ ಸಮಾನ. ಬಲ್ಲೆ ಬಲ್ಲೆ ಬಲ್ಲೆಲ್ಲರ ಛಾಯಾವರದಲ್ಲಿ ಕಂಡು ನಿಂಗೆ ಮೊರ. ಇಲ್ಲ ನೋಡಿ ಬಾಳುವ ಏನೆಲ್ಲ? ಆ, ನಾನು ನೀನು ಆ, ನೋಡೋಣ ಬಾ ಮುಂದೆ. ಚಲದ ಬರುವ ಅಲ್ಪವೇ
ಲೇಸಾಯ್ತು ನೀನು ರತ್ನಾಕರ ಎನ್ನುವ ದರ್ಪಣ ತಲೆಗೇರಿದೆ. ಅದನ್ನು ಇಳಿಸುವುದಕ್ಕಾಗಿ ಬಂದವ ನಾನೇ ಪಂಚಜನ. ನಿನ್ನ ಸಾಮರ್ಥ್ಯ ಏನೆಂಬುದು ನನ್ನಲ್ಲಿ ತೋರಿಸು. ಈ ಪಂಚಜನನ ಸಾಮರ್ಥ್ಯ ಏನೆಂಬುದು ನಾನು ತೋರಿಸುತ್ತೇನೆ. ಪಂಚಜನನೇ ನೀನು ಏನೆಲ್ಲ ಶರದಿಯೊಳಗಡೆ ತನ್ನ ಅಸುರ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ಮೆರೆದಲ್ಲದೆ ಈ ಪ್ರವಾಸ ಕ್ಷೇತ್ರಕ್ಕೆ ಬಂದ ಜನರನ್ನೆಲ್ಲ ತಿಂದು ತೇಗುತ್ತಾ ಇದೆಯಲ್ಲ. ಹೌದು, ನಿನ್ನ ಉದರ ಸೀಲುತ್ತೇನೆ. ಮುಚ್ಚು ಲೋಕಪಾಲಲ್ಲವಲ್ಲ ನೀನು ಬಿಡು. ಜಲದಿ ಶಯನನೆ ಬಂದರು ನನಗೆ ಲಕ್ಷ್ಯವಲ್ಲ. ಇಂದು ನಿನ್ನನ್ನೇ ಸೋಲಿಸಿ ಈ ಸಿಂಧುಮತಿ ಅರಸನಾಗಲಿ ಯಾರು ತಡೆಯುತ್ತಾರೆ ನೋಡುತ್ತೇನೆ. ಬಾ ಮುಂದೆ. ಇನ್ನು ಮುಂದೆ ಇಲ್ಲಿ ಅಧಿಕಾರ ನನಗೆ. ಆದರೆ ಒಂದು, ಈ ಅಧಿಕಾರ ಯಾರಿಗೆ ಬೇಕು ಹೇಳಿ? ಆ ವರುಣನೇ ನಮ್ಮ ಕೈ ಕೆಳಗೆ ಆಳ್ವಿಕೆ ಮಾಡಲಿ. ನಾವು ನಮ್ಮ ತಾನುರತ್ತ ಸಾಗೋಣ. ಹರನಾಗಲಿ ವಾರಣಾಸಿ ಸಂದೀಪನೇ ಇರಲು ಬಾಗಿಲ ಸಹಿತ
ಶಿರೋಮಣಿ ಸದ್ಬೋಧಿನಿ, ಸ್ವಾಮಿ. ಪರಮ ಪವಿತ್ರ ಕಾಶಿ ಕ್ಷೇತ್ರವಿದು. ಹಾ. ಇಲ್ಲಿ ಗುರುಕುಲವೊಂದನ್ನು ನಿರ್ಮಿಸಿ ಹಾ. ಸಾಂದೀಪನಿ ನಾಮಕನಾದ ನಾನು ಹಾ. ವಿದ್ಯಾಭ್ಯಾಸವನ್ನು ನೀಡುತ್ತಾ ಬಂದಿದ್ದೇನೆ. ಹಾ. ಮಗನಾದ ಮಣಿಕರ್ಣನ ಜೊತೆ ಹಾ. ಸಾಂಸಾರಿಕ ತೃಪ್ತಿಯನ್ನು ಪಡೆದಿದ್ದೇನೆ. ಹಾ. ಆದರೆ ಯಾಕೋ ಏನು ನಿನ್ನ ಮುಖಭಾವದಲ್ಲಿ ವ್ಯತ್ಯಾಸ ಕಾಣುತ್ತಾ ಇದೆಯಲ್ಲ, ಯಾಕೆ? ಏನು ವಿಚಾರ? ಸ್ವಾಮಿ, ಸದ್ಬೋಧಿನಿ, ಸಾವಿರಾರು ಮಂದಿಗೆ ವಿದ್ಯಾದಾನ ನೀಡುತ್ತಿರುವ ವಿದ್ಯಾದೇಗುಲ ಇದು. ಹೌದು. ಇಲ್ಲಿ ನಾವು ತೃಪ್ತಿಯಿಂದಿದ್ದೇವೆ. ಹಾ. ಆದರೆ ದೇಶುದ್ಧಿ, ಮನಶುದ್ಧಿ, ಆತ್ಮತೃಪ್ತಿ ಕೊಡುವುದು ಹಾ. ಪುಣ್ಯಕ್ಷೇತ್ರಗಳು ತಾನೇ. ಹೌದು. ಯಾಕೋ ಇನ್ನು ಪುಣ್ಯಕ್ಷೇತ್ರಗಳ ಸಂದರ್ಶನೆ ಮಾಡಬೇಕು, ಹಾ. ಪುಣ್ಯ ಸಂಪಾದನೆ ಮಾಡಬೇಕು, ಹಾ. ಪುಣ್ಯ ತೀರ್ಥಗಳಲ್ಲಿ ಮಿಂದೇಳಬೇಕೆಂಬುದೇ ಆಸೆ. ಹಾ. ಸದ್ಬೋಧಿನಿ, ಸ್ವಾಮಿ. ಆದರೆ ಈ ಪರಮ ಪವಿತ್ರ ಭರತಖಂಡದಲ್ಲಿ ಹಾ. ಯಾವ ಕ್ಷೇತ್ರಕ್ಕೆ ಹೋಗಬೇಕೆಂದು ಯೋಚಿಸಿರುವೆ? ಸ್ವಾಮಿ, ಸದ್ಬೋಧಿನಿ, ಧರೆಯಲ್ಲಿ ಖ್ಯಾತಿವೆತ್ತ ಹಾ. ಪವಿತ್ರ ಕ್ಷೇತ್ರ ಹಾ. ಗಂಗಾ, ಯಮುನಾ, ಸರಸ್ವತಿ ಹಾ. ಮೂರು ಸಂಗಮಿಸಿದ ಶರದಿ ಸೇರುವ ಜಾಗ ಹಾ. ಅದೇ ಸೋಮನಾಥನ ದಿವ್ಯ ಕ್ಷೇತ್ರ. ಹಾ. ಅಲ್ಲಿಗೆ ಹೋಗೋಣವೇ? ಹಾಗೇ ಆಗಲಿ. ಆದರೆ ನಾವು ಮಾತ್ರ ಹೋಗುವುದಲ್ಲ, ಹಾ. ನಮ್ಮ ಜೊತೆಗೆ ನಮ್ಮ ಮಗನಾದ ಮಣಿಕರ್ಣನನ್ನು ಕರೆದುಕೊಂಡು ಹೋಗೋಣ. ಹಾಗೇ ಆಗಲಿ. ಮಗನೇ ಮಣಿಕರ್ಣ, ಎಂತ ಕರೆದ ಕಾರ್ಯ ಎಂತ ಕರೆದ ಕಾರ್ಯ ಮುನ್ನ ನೀನು ಬೇಸರೆ ಬಂದವಳದೆ ಮುಗಿಸಿ ಬಿಡುವೆ ಸಣ್ಣವಾಗಿ ಪಾದಾರವಿಂದಗಳಿಗೆ ಪ್ರಣಾಮಗಳು. ಎದ್ದೇಳು ಮಗನೇ. ಹೀಗೆ ಬಾ. ಮಗನೇ ಮಣಿಕರ್ಣ, ಏನು ಮಾಡುತ್ತಾ ಇದ್ದಿ ಮಗನೇ? ನೀವು ಕಲಿಸಿದ ಪಾಠವನ್ನು ಮನನ ಮಾಡುತ್ತಾ ಇದ್ದೆ ತಂದೆ. ಹಾಗಾದರೆ ನಾನು ಕೇಳುವ ಪ್ರಶ್ನೆಗೆ ಉತ್ತರ ನೀಡುವೆಯಾ? ಕೇಳಿ ತಂದೆ, ಧಾರಾಳ ಉತ್ತರಿಸ್ತೇನೆ. ಮಗನೇ ಮಣಿಕರ್ಣ, ಚತುರ್ವೇದಗಳು ಯಾವುದು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಶಹಬಾಸ್ ಮಗನೇ ಶಹಬಾಸ್. ಇನ್ನೊಂದು ಕೇಳಲೇ? ಮಗನೇ ಮಣಿಕರ್ಣ, ವೇದಗಳ 4 ಉಪವಿಭಾಗ ಯಾವುದು? ಸಂಹಿತೆಗಳು, ಆರಣ್ಯಕಗಳು, ರಾಮನಗಳು, ಉಪನಿಷತ್ತುಗಳು. ಶಹಬಾಸ್ ಮಗನೇ ಶಹಬಾಸ್. ಹಾಗಾದರೆ ನಾನೊಂದು ಪ್ರಶ್ನೆಯನ್ನು ಕೇಳಲೇ? ಕೇಳಿ ತಾಯಿ. ಹರಿಷಟ್ವೈರಿಗಳು ಯಾವುದು ಮಗನೇ? ಕಂಡದ್ದನ್ನು ಬಯಸುವುದ ಕಾಮ, ಹಾ. ಬಯಸಿದ್ದು ದೊರೆತಿದ್ದ ಕ್ರೋಧ, ಹಾ. ದೊರೆತರೆ ಇನ್ನಷ್ಟು ದೊರೆಯಲೆಂಬ ಲೋಭ, ಹಾ. ಇನ್ನಷ್ಟು ದೊರೆತರೆ ಅದು ತನ್ನ ಕೈ ಬಿಟ್ಟು ಹೋಗಬಾರದೆಂಬುದ ಮೋಹ, ಹಾ. ಅದು ಕೈ ಬಿಟ್ಟು ಹೋಗದೆ ತನ್ನಲ್ಲೇ ಉಳಿದರೆ ಅದು ಮದ, ಹಾ. ತನ್ನಲ್ಲಿರುವುದು ಬೇರೊಬ್ಬರಿಗೆ ಇದೆ ಎಂದು ತಿಳಿದು ಬಂದಾಗ ಅಕ್ಷರವಮ್ಮ. ಶಾಬಾಷ್ ಮಗನೇ. ಸದ್ಬೋಧಿನಿ, ಇನ್ನು ತಡ ಮಾಡುವುದು ಸರಿಯಲ್ಲ. ನಾವು ಪ್ರಭಾಸ ಕ್ಷೇತ್ರ ಹತ್ರ ಸಾಗೋಣ. ಹಾಗೆ ಆಗಲಿ. ವರಪ್ರಭಾಸ ಕ್ಷೇತ್ರದೆಡೆಗೆ ಸಾಂದೀಪನಿ ಗುರು ಸಸಿ ಸುತರ ಕೂಡಿ ಬರುತ್ತ ಪೇಳಿದ ನಾಗ ಕೂಡಿ ಬರುತ್ತ ಪೇಳಿ
ನಾಗ ಪರಮ ಪಾವನದಿ ಕುಲದೊಳುದ್ಭವಿಸಿ ಪರಮ ಪಾವನದ ದೇಗುಲದೊಳ್ ಉದ್ಭವಿಸಿ ಮೆರೆದಿರ್ಪ ಶಿವನಾತ್ಮಲಿಂಗ ಆತ್ಮಲಿಂಗ ಆ ಸತಿ ಶಿರೋಮಣಿ ಸದ್ಬೋಧಿನಿ, ಸ್ವಾಮಿ ಅದೋ ಅಲ್ಲಿ ಕಾಣುತ್ತಾ ಇದೆಯಲ್ಲ, ಹಾ ಅದೇ ದ್ವಾದಶ ಲಿಂಗಗಳಲ್ಲಿ ಒಂದಾದ ಸೋಮನಾಥ ಲಿಂಗ. ಹಾ. ಪುಣ್ಯತೀರ್ಥದಲ್ಲಿ ಮಿಂದು ನಂತರ ಶಿವಾರ್ಚನೆಯನ್ನು ಮಾಡೋಣ. ಮಗನೇ ಮಣಿಕರ್ಣ, ಅಪ್ಪ ಹೋಗಿ ಬಾ ಮಗನೇ, ಆ ನದಿಯಲ್ಲಿ ಮಿಂದು ಬಾ. ಆದಿತಪ್ಪ ಜಾಗ್ರತೆ ಮಗ, ದೂರ ಹೋಗ್ಬೇಡ. ಆದಿತಮ್ಮ ಸದ್ಬೋಧಿನಿ, ಸ್ವಾಮಿ ನಾವು ಅಲ್ಲಿಯವರೆಗೆ ಪ್ರಕೃತಿಯನ್ನು ವೀಕ್ಷಿಸುತ್ತಾ ಬರೋಣ. ಹಾಗೆ ಆಗಲಿ. ಕುಲವತಿ ಪ್ರತಿ ಕುಲವಾದುದು ಕುಲ ಪಂಚದ ನಾಗ್ಯ ನಾಗಲೇ ತಾಳಿದನು ಮಕರ ರೂಪವನು
ಪ್ರತಿಕೂಲವತಿ ಪ್ರತಿಕೂಲವಾಗಿದ್ದೇನೆ. ಏನನ್ನು ಕಾಣುತ್ತಾ ಇದ್ದೇನೆ? ಮೇಲ್ಭಾಗದಲ್ಲಿ ಒಬ್ಬ ಬಾಲಕ ಸ್ನಾನಕ್ಕಾಗಿ ನೀರಿಗಿಳಿಯುತ್ತಿದ್ದಾನೆ. ಅದಕ್ಕಾಗಿ ಘೋರ ರೂಪವನ್ನು ತಾಳಿದ್ದೇನೆ. ಹರ್ಷವಾಯಿತು ಹರ್ಷವಾಯಿತು. ಹರ್ಷವಾದುದು ಬಾಲಕ ಚಿಕ್ಕವನಿಗೂ ಹರ್ಷವಾಯಿತು. ಈ ಬಾಲಕನನ್ನು ಕಂಡು ಹಸುಳೆ ಮಾಂಸ ತುಂಬಾ ರುಚಿಯಾಗಿರುತ್ತದೆ. ಅದಕ್ಕಾಗಿ ಘೋರವಾದಂತಹ ರೂಪವನ್ನು ತಾಳಿದ್ದೇನೆ. ಇನ್ನು ಇಲ್ಲಿರುವುದು ಸರಿಯಲ್ಲ, ನೆಲಕ್ಕೆ ಸಾಗಿ ಹೋಗುತ್ತೇನೆ. ನರಮಾಂಸ ತಿನ್ನದೆ ಬಹಳ ದಿನಗಳೇ ಕಳೆಯಿತು. ಅದರಲ್ಲಿ ಹೊಸಲೆ ಇಲ್ಲಿ ಯಾರೂ ಕಾಣುತ್ತಾ ಇಲ್ಲ. ಇದೇ ಸರಿಯಾದ ಸಂದರ್ಭ, ತಿಂದು ತೇಗುತ್ತೇನೆ. ಸರ್ವೇಶ್ವರ ಮಗನೇ ಮಣಿಕರ್ಣ, ಏನಾದೆ ಮಗ ಏನಾದೆ? ಪುಣ್ಯಕ್ಷೇತ್ರ ನಿನ್ನ ಪಾಲಿಗೆ ಯಮಸದನವಾಯಿತೆ. ಇಲ್ಲ, ಜಲಕಿಡಿದ ನಿನ್ನನ್ನು ವೃತ್ತಿಸಲಿದಲೇ. ನೀನಿಲ್ಲದೆ ಈ ತಾಯಿ ಬದುಕಲಾರೆ ಮಗ. ನಿನ್ನ ಜೊತೆ ಸದ್ಬೋಧಿನಿ, ಸ್ವಾಮಿ, ಎಂತಹ ಕೆಲಸಕ್ಕೆ ಮುಂದಾಗುತ್ತಾ ಇದ್ದೀಯಾ? ಅವನ ಆಯಸ್ಸು ಇಷ್ಟೇ ಅಂತಿದ್ದರೆ ಮೀರುವವರಾರು? ವಿಧಿಲಿಖಿತವನ್ನು ಬಲ್ಲವರಾರು? ಪುತ್ರ ಶೋಕದಿಂದಲೇ ಬದುಕುವುದು ಆ ದೇವರಿಗೆ ಚಂದ. ಹೀಗೆ ಬಾ, ಸಾಗೋಣ.
ವಸುದೇವ ದೇವಕಿ ಸಂಪುಟದಿ ಕೃಷ್ಣ ವಸುದೆಯು ಸಂಸಾರಿ ಆಗುತ್ತಲೇ ಯಶದಿಂದ ಬಾಳುತ್ತ ಮಧುರಪುರದೊಳತು ಯಶದಿಂದ ಬಾಳುತ್ತ ಮಧುರಪುರದೊಳತು ಹಸನಾಗಿ ಬಲಭದ್ರ ನೊಡಗೂಡಿರೆ ಹಸನಾಗಿ ಬಲಭದ್ರ ನೊಡಗೂಡಿರೆ ಯಶದಿಂದ ಬಾಳುತ್ತ ಮಧುರಪುರದೊಳತು ಹಸನಾಗಿ ಬಲಭದ್ರ ನೊಡಗೂಡಿರೆ ವಸುದೇವ ದೇವಕಿ ಸಂಪೂತ ಶ್ರೀಕೃಷ್ಣ ವಸುದೆಯು ಸಂಸಾರಿಯಾಗುತ್ತಲೇ ಯಶದಿಂದ ಬಾಳುತ್ತ ಮಧುರಪುರದೊಳತು ಹಸನಾಗಿ ಬಲಭದ್ರ ನೊಡಗೂಡಿರೆ ಅಣ್ಣ ಬಲರಾಮ, ತಮ್ಮ ಕೃಷ್ಣ, ನೋಡಿದೆಯಾದವರ ಮುಖವನ್ನು ಪ್ರತಿಯೊಬ್ಬರ ಮುಖದಲ್ಲಿ ಮಂದಹಾಸ ಎದ್ದು ಕಾಣುತ್ತದೆ. ಕಾರಣ ಕಂಸವದೆ. ಮಾವನೆಂಬ ಭಾವ ಬಿಟ್ಟು ದುಷ್ಟತನದಿಂದ ಮೆರೆಯುತ್ತಿದ್ದ ಆ ಕಂಸನನ್ನು ಕೊಂದೆವು. ಅಜ್ಜ ಉಗ್ರಸೇನನನ್ನು ಮಥುರೆಯ ಸಿಂಹಾಪೀಠಕ್ಕೇರಿಸಿದೆವು. ಆದರೆ ನಾವು ನಮ್ಮ ಬಗ್ಗೆಯೂ ಆಲೋಚನೆ ಮಾಡಬೇಕು. ಹೆಚ್ಚಿನ ವಿದ್ಯಾರ್ಜನೆ ಹೊಂದಬೇಕಲ್ಲ. ಅದಕ್ಕೆ ಸರಿಯಾದ ಗುರುಕುಲ ಕಾಶ್ಯ ಸಾಂದೀಪನಿಗಳಂತೆ. ಈ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಣ್ಣ? ತಮ್ಮ ಅಣ್ಣ, ಸರಿಯಾದ ಚಿಂತನೆ ನಿನ್ನದು. ನರನಾಗಿ ಹುಟ್ಟಿದಾತನಿಗೆ ವಿದ್ಯೆ ಎಂಬುದು ಬಹಳ ಮುಖ್ಯ. ಸರ್ಗುವಿನಲ್ಲಿ ವಿದ್ಯೆಯನ್ನು ಕಲಿತು ಶ್ರೇಷ್ಠ ವ್ಯಕ್ತಿಯಾಗಿ ಜಗತ್ತಿನ ಶಕ್ತಿಯಾಗಿ ನಿಲ್ಲುತ್ತಾನೆ. ಹಾಗಾಗಿ ಸಾಂದೀಪನಿ ಮುನಿಗಳ ಬಳಿ ಹೋಗಿ ಅಲ್ಲಿ ಸಪ್ತ ವಿದ್ಯೆಗಳನ್ನು ಕಲಿತು ಬರೋಣವೇ? ಹಾಗೇ ಆಗಲಿ. ಅತುಳ ತೇಜೋ ಪುಂಜನಕ ಜನನುತ ವಿಬುಧನಂ ಕಂಡು ಬಳಿ ಸಾರುತ್ತಲೇ ಶ್ರೀಪದಕ್ಕೆ ಎರಗಿ ಶ್ರೀಪದಕ್ಕೆ ಎರಗಿ ಹರಿಬಲರಾಮರಿರಲಾಗ ಅತಿ ಮುದದಿ ಬಾಲಕರ ಮನ್ನಿಸಿ ಬಾಲಕರ ಮನ್ನಿಸಿ ಪತಿ ಕರಿಸುತತಿ ಕೌತುಕದಿ ನೋಡುತ್ತಲಿ ಘನ ಮುನಿಯೊರೆದನೆ ಕರುಣಾಮೃತವ ಬೀರಿ ಪರಮ ತೇಜಸ್ಸರೇ, ಗುರುದೇವ, ಸೂರ್ಯಚಂದ್ರನಂತೆ ಬಂದು ನನ್ನೀ ಗುರುಕುಲವನ್ನು ಸೇರಿದ್ದೀರಿ. ನೋಡಿದರೆ ಆಶ್ಚರ್ಯವಾಗುತ್ತಾ ಇದೆ. ದಿವ್ಯ ಶರೀರವೇ ಬಂದಂತಹ ಅನುಭವ. ಯಾರು ನೀವು? ನಿಮ್ಮ ತಂದೆ ತಾಯಿ ಯಾರು? ನಿಮ್ಮ ಊರು ಯಾವುದು ಕೇಳಬಹುದೇ? ಗುರುವರ್ಯ, ಪುರವು ಮಥುರೆ ಜನಪಸುತರು ಮೌನಿ ಶ್ರೇಷ್ಠ
ಸುತರು ಮೌನಿ ಶ್ರೇಷ್ಠ ಕೇಳು ಇರುವ ಹೆಸರು ರಾಮ ಕೃಷ್ಣ ಮೌನಿ ಶ್ರೇಷ್ಠ ಕೇಳು ಇರುವ ಹೆಸರು ರಾಮ ಕೃಷ್ಣ ಮೌನಿ ಶ್ರೇಷ್ಠ ಗುರುವೆ ನಿಮ್ಮ ಬಗೆಯಾರಿತು ಮೌನಿ ಶ್ರೇಷ್ಠ ಗುರುವೇ ನಿಮ್ಮ ಬಗೆಯಾರಿತು ಮೌನಿ ಶ್ರೇಷ್ಠ ಮುದದಿ ತೆರಳುತ್ತಿಲ್ಲಿ ಬಂದೆ ಬಿಂದು ಮೌನಿ ಶ್ರೇಷ್ಠ ಮುದದಿ ತೆರಳುತ್ತಿಲ್ಲಿ ಬಂದೆಯುವುದು ಮೌನಿ ಶ್ರೇಷ್ಠ ಪುರವ ಮಧುರೆ ಜನಪ ಸುತಳು ಮೌನಿ ಶ್ರೇಷ್ಠ ಮೌನಿ ಶ್ರೇಷ್ಠ ಆ ಗುರುವರ್ಯ, ಮಕ್ಕಳೇ, ಕಾಶಿಯ ಜ್ಞಾನೇಶ್ವರ ಮಂದಿರವನ್ನು ಹೊಕ್ಕ ಅನುಭವ ಹಾ. ಈ ಗುರುಗಳನ್ನು ಸೇರಿದ ನಮಗಾಯಿತು. ಹಾ ನಾವು ಮಥುರೆಯಿಂದ ಬಂದವರು. ಹಾ ನಾನೇ ಕೃಷ್ಣ, ಈತ ನನ್ನ ಅಣ್ಣ. ಸಾನ್ನಿಧ್ಯ ಸೇರಲು ಕಾರಣವಿದೆ. ಹಾ ತಮ್ಮ ಗುರುದೇವ, ತಮ್ಮಲ್ಲಿ ಸರ್ವ ವಿದ್ಯೆಯನ್ನು ಕಲಿಯಲು ಬಂದಿದ್ದೇವೆ. ಹಾ ತಾವು ನಮಗೆ ವಿದ್ಯಾದಾನ ನೀಡಿ ಉದ್ಧರಿಸಬೇಕೆಂದು ಇದೇ ನನ್ನ ಪ್ರಾರ್ಥನೆ. ಮಕ್ಕಳೇ, ಗುರುದೇವ, ಪರಮ ಪುರುಷರಾದ ನಿಮಗೆ ಹಾ. ಸಕಲ ವಿದ್ಯೆಯನ್ನು ಬೋಧಿಸುತ್ತೇನೆ. ಹಾ. ಹೀಗೆ ಬನ್ನಿ. ಸದ್ಬೋಧಿನಿ, ಸ್ವಾಮಿ, ರಾಮಕೃಷ್ಣರು 64 ದಿನಗಳಲ್ಲಿ ಹಾ. 64 ವಿದ್ಯೆಗಳನ್ನು ಕಲಿತು ಬಿಟ್ಟರಲ್ಲ. ಇನ್ನು ಅವರ ವಿದ್ಯೆ ಸಕಾರ್ಯಕ್ಕಾಗಿ ವಿನಿಯೋಗವಾಗಬೇಕು. ಹಾಗಾಗಿ ಇನ್ನು ಅವರನ್ನು ಬೀಳ್ಕೊಡಬೇಕಾಗಿದೆ. ರಾಮಕೃಷ್ಣರೇ, ರಾಮಕೃಷ್ಣರೇ, ಗುರುದೇವ, ನೀವು ಎಲ್ಲಾ ವಿದ್ಯೆಗಳನ್ನು ಅರಿತಿದ್ದೀರಿ. ಹಾ. ಇನ್ನು ಆರ್ಜಿಸಿದ ವಿದ್ಯೆಯನ್ನು ಹಾ. ಸಕಾರ್ಯಕ್ಕಾಗಿ ವಿನಿಯೋಗ ಮಾಡಲು ನಿಮ್ಮ ಪುರಕ್ಕೆ ತೆರಳಿರಿ. ಗುರುದೇವ, ರಾಮಕೃಷ್ಣ, ಗುಣಾಧ್ಯಾರಾದಂತಹ ತಮ್ಮಿಂದ ಹಾ. ಸಕಲ ವಿದ್ಯೆಯನ್ನು ಕಲಿತವರಿದ್ದೇವೆ. ಹಾ ಆದರೆ ಈಗ ಗುರುಮಠವನ್ನು ಬಿಟ್ಟು ತೆರಳುವಂತಹ ಸಂದರ್ಭ. ಹಾ ಗುರುದಕ್ಷಿಣೆ ಕೊಡುವುದು ಸಂಪ್ರದಾಯ. ಹಾ ತಾವೇನಾದ್ರೂ ಅಪೇಕ್ಷಿಸಿದಲ್ಲಿ ಅದನ್ನು ತಂದುಕೊಡಲು ಸಿದ್ಧರಿದ್ದೇವೆ. ಅಪ್ಪನೇ ಆಗಬೇಕು. ಕೃಷ್ಣ, ಗುರುದೇವ, ನನಗೆ ನೀವು ನಮ್ಮಲ್ಲಿಗೆ ಬಂದು ಹಾ. ವಿದ್ಯೆ ಕಲಿತದ್ದೇ ದೊಡ್ಡ ಗುರುದಕ್ಷಿಣ. ಹಾ. ನನಗೇನು ಬೇಡ ಮಕ್ಕಳೇ. ಸ್ವಾಮಿ, ಮಕ್ಕಳು ಹೊರಟದ್ದು. ನಿಮ್ಮ ಮುಖದಲ್ಲಿ ಬೇಸರ, ಏನೋ ವಿಚಾರ ಇದ್ದಿರಬೇಕು. ದಕ್ಷಿಣ ರೂಪದಲ್ಲಿ ನಾನು ನಡೆಸಿಕೊಳ್ಳುತ್ತೇನೆ. ಹೇಳಿ ಅಮ್ಮ. ಕಂದಮ್ಮಗಲಿರ ಅಮ್ಮ, ನಮ್ಮ ದುಃಖದ ಕಥೆಯನ್ನು ಏನೆಂದು ಹೇಳಲಿ? ಏನಾಯ್ತಮ್ಮ? ನಮಗೂ ಒಬ್ಬ ಮಗನಿದ್ದ. ಮಗನಿದ್ದಾನೆ? ಹೌದು. ಒಂದು ದಿನ ಪ್ರಭಾಕ್ಷ ಕ್ಷೇತ್ರಕ್ಕೆ ತೀರ್ಥಸ್ಥಾನಕ್ಕಾಗಿ ಹೋದೆವು. ಅಲ್ಲಿ ನಮ್ಮ ಮಗ ಮಣಿಕರ್ಣ ಜಲಕಕ್ಕಾಗಿ ಸಮುದ್ರಕ್ಕಿಳಿದ. ಜಲಕ್ಕಿಳಿದ ಮಗ ಮತ್ತೆ ಮೇಲೆದ್ದು ಬರಲೇ ಇಲ್ಲ. ಕಂದಮ್ಮನ ಕಾಣಬೇಕೆಂಬುದೇ ಆಸೆ. ನಡೆಸಿಕೊಡುವಿರಾ? ಮಾತೆಯೇ, ಈ ಮುಖದ ಗಿಡಗ ಆಗ್ಬಿಡಿ.
ಗಂಡನ ದುಃಖವನ್ನು ಮರೆತು ನೀರ್ವೀರು ವಿದ್ಯಾದಾನ ನೀಡುತ್ತಿದ್ದೀರಿ. ನೀವು ಚಿಂತಿಸಬೇಡಿ. ನಿಮ್ಮ ಮಗ ಎಲ್ಲೇ ಇರಲಿ ಹೇಗೆ ಇರಲಿ ನಾವು ತಂದು ಕೊಡುತ್ತೇವೆ. ಅಮ್ಮ, ಹರಕೆಯ ಬಲವೊಂದಿದ್ದರೆ ರಕ್ಷೆಯೋ ಹರಕೆಯ ಬಲವೊಂದಿದ್ದರೆ ರಕ್ಷೆಯು ಪುರಾತನಾಗಿರಲಿ. ಜನರನ್ನು ಭಯವಿಲ್ಲದೆ ಹಲದರಳು ಒಡಬಡಿ. ಗುರುದೇವ, ರಾಮ. ನಿಮ್ಮ ಹರಕೆ ಒಲವೊಂದಿದ್ರು ಸಾಕು. ಹಾ ನಿಮ್ಮ ಮಗ ಕಾಲನ ಅರಮನೆ ಇದ್ರು ತಂದೊಪ್ಪಿಸುತ್ತೇವೆ. ಹಾ ಆಶೀರ್ವಾದಿಸು ಮಕ್ಕಳೇ, ಗುರುದೇವ. ಕೈಗೊಂಡ ಕಾರ್ಯದಲ್ಲಿ ಯಶೋವಂತರಾಗಿರಿ ಮಕ್ಕಳೇ. ಸಾಗೋಣ ಆಚೆಗೆ. ಅಣ್ಣ ತಮ್ಮ, ಗುರುಗಳಿಂದ ಆಶೀರ್ವಾದವನ್ನು ಪಡೆದಿದ್ದೇವೆ. ಇನ್ನು ನೇರವಾಗಿ ಪ್ರವಾಸ ಕ್ಷೇತ್ರಕ್ಕೆ ತೆರಳೋಣ. ಹಾಗೆ ಅಣ್ಣ ತಮ್ಮ, ಗುರುಗಳಿಂದ ಬೀಳ್ಕೊಂಡು ಸೇರಿದ್ದು ಪ್ರವಾಸ ಕ್ಷೇತ್ರವನ್ನು. ಅದೋ ಸಮುದ್ರ ರಾಜ ಬೋರ್ಗರೆಯುತ್ತಿದ್ದಾನೆ. ಏನೇ ಇರಲಿ, ಆ ವರುಣ ದೇವನನ್ನು ಪ್ರಾರ್ಥಿಸಬೇಕಾದದ್ದು ನಮ್ಮ ಕರ್ತವ್ಯ. ಆತನನ್ನು ಸ್ತುತಿಸೋಣ. ಹಾಗೆ ಆಗಲಿ. ಜಯ ನಮೋ ವರುಣ ದೇವ ವಾರಣೇ ಪತಿ, ಜಯ ನಮೋ ರತ್ನಾಕರಾಯ, ಜಯ 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 ಜಯ. ಭಾರತೀಯ ವರುಣನೇ ಭಾರತೀಯ ವರುಣನೇ ಮನವೇರಿ ಗರ್ಭವನ್ನು ಮುರಿವೆವು. ಧೀರತನವನ್ನು ನೋಡು ನೋಡಿದ ತಂದು ಅಣ್ಣ, ವರುಣ ದೇವನಿಗೆ ನಮ್ಮ ಸ್ತುತಿ ಕೇಳುವುದಿಲ್ಲ. ಬಾರದಿಹನೇ ವರುಣ, ಈ ಅಬ್ದಿಯನ್ನು ಬತ್ತಿಸುವ. ಹಾಗೇ ಆಗಲಿ. ಜಯ ಜಯ ಶ್ರೀಲೋಲ ಮಾಧವ, ಜಯ ಜಯ ಗೋಪಾಲ, ಜಯ ಜಯ ದಾಮೋದರ ಖಗವಾಗನ, ದಯಮಾಡು ಹರಜಗ ಶರಣಿ. ಜಯ 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 ಜಯ. ಶ್ರೀಕೃಷ್ಣ ಸ್ವಾಮಿ ಹಾಗೂ ಬಲರಾಮ ದೇವರೇ, ತಪ್ಪಾಯ್ತು ಸ್ವಾಮಿ. ಶ್ರೀಹರಿ, ನಾನು ನಿನ್ನ ಸೇವಕ. ನನ್ನಿಂದ ಏನು ಸೇವೆ ಆಗಬೇಕು ಅಪ್ಪನೇ ಆಗಲಿ. ವರುಣದೇವ, ಪ್ರಭು, ಅರಿಯದೆ ಮಾಡಿದ ತಪ್ಪಿಗೆ ಅರಿತಲ್ಲೇ ಪರಿಹಾರ ಮನ್ನಿಸಿದ್ದೇವೆ. ಹಾ. ಆದರೆ ನಾವು ಬರುವುದಕ್ಕೆ ಕಾರಣವಿದೆ. ಏನು? ಗುರುಸುತನಾದ ಮಣಿಕಣ್ಣನು ಹಾ. ಪ್ರವಾಸ ಕ್ಷೇತ್ರಕ್ಕೆ ಬಂದವ. ಮರಳಿ ಮನೆಗೆ ಸೇರಲಿಲ್ಲ. ಹಾ. ಶರದಿಗೊಡೆಯನಾದ ನಿನ್ನಲ್ಲಿರಬೇಕು. ದಯಪಾಲಿಸುವೆಯಾ ದೇವ? ವರುಣದೇವ? ಮಣಿಕರ್ಣ ನನ್ನೊಂದಿಗೆ ಇಲ್ಲ. ಹಾ ಅವನನ್ನು ಕೊಂಡೊಯ್ದದ್ದು ಇದೇ ಸಮುದ್ರಾಲದಲ್ಲಿ ಅಡಗುದಾನ ನಿರ್ಮಿಸಿ ಹಾ. ವಾಸಿಸುತ್ತಿರುವ ಪಂಚಜನ ಎಂಬ ರಾಕ್ಷಸ. ಹಾ ಹಾಗಾಗಿ ಅವನನ್ನು ಕೊಂದು ಹಾ. ಗುರುಸುತನನ್ನು ಪಡೆದುಕೊಂಡು ಹೋಗಿ ಪ್ರಭು. ವರುಣದೇವ, ದೇವ? ನೀನಿನ್ನು ತೆರಳು. ಹಾ, ಆ ಪಂಚಜನ್ಯನನ್ನು ನಾವು ನೋಡಿಕೊಳ್ಳುತ್ತೇವೆ. ಹಾಗೇ ಆಗಲಿ. ಜಯ 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 ಜಯ. ಅಣ್ಣ ತಮ್ಮ, ವರುಣದೇವನನ್ನು ಬೀಳ್ಗೊಂಡೆವು. ಇನ್ನು ಆ ಪಂಚಜನ್ಯನನ್ನು ಕರೆಯೋಣ.
ಬಲರಾಮ ಕೃಷ್ಣರು ಬಾ ಬಾ ಬಾ. ಒಬ್ಬರಲ್ಲ ಇಬ್ಬರು ಬಾಲಕರು. ಏನು ಶೌರ್ಯ ಏನು ಧೈರ್ಯ. ಅಪ್ಪಪ್ಪ ಬಾರೆಲ್ಲ ಪಂಚಜನ ಎಂದು ಕರೆದವರು ನೀವೇಯೋ. ಧೈರ್ಯವನ್ನು ಮೆಚ್ಚಲೇಬೇಕು. ಯಾಕೆ ಕರೆದಿರಿ? ಏನಾಗಬೇಕು? ಯುದ್ಧಕ್ಕೆ ಬನ್ನಿ. ನಿನ್ನ ನಿರೀಕ್ಷೆಯಲ್ಲೇ ಇದ್ದವರು ನಾವು. ಓಹೋ, ಗುರುಸುತನಾದ ಮಣಿಗಣ್ಣನನ್ನು ಕೊಂದಿದ್ದಿ. ನಿನ್ನನ್ನು ವಿಚಾರಿಸುವುದಕ್ಕೆ ಬಂದವರು. ಸಾಯುವುದಕ್ಕೆ ಸಿದ್ಧನಾಗು. ಮುಚ್ಚ ಬಾಯಿ. ಸಾಯುವುದಕ್ಕೆ ಸಿದ್ಧನಾಗು. ಎಲ್ಲಾ ಬಾಲಕಲೆ ಕಾಲನಾದರೂ ನನ್ನ ಎದುರು ಬರುವುದಕ್ಕೆ ಹೆದರಿಕೊಳ್ಳುತ್ತಾನೆ. ಅಂತಹದರಲ್ಲಿ ಮಕ್ಕಳು ನೀವು. ನಿಮಗೆ ಹೋಗುವ ಕಾಲಕ್ಕೆ ಬಂದ ಬುದ್ಧಿ, ನಮಗೆ ನರಮಾಂಸ ಭೋಜನ ಮಾಡುವ ಯೋಗ, ನಿಮಗೆ ಸೈಮಿನಿ ಅನುಭೋಗ. ಒಳ್ಳೆಯ ಮಾತಿನಲ್ಲಿ ಹೇಳುತ್ತೇನೆ, ಹಿಂದೆ ಹೋದರೆ ಲೇಸು, ಇಲ್ಲವಾದರೆ ನನ್ನ ಕೈಯಿಂದಲೇ ಸಾಯುತ್ತೀರಿ.
ಮುಂದೆ. ಕರವ ಜೋಡಿಸಿ ಪದ ಕೆರಗುತ್ತ ಕರವ ಜೋಡಿಸಿ ಪದಕ್ಕೆ ರಘುತ ಹರಿಯೇ ಜದಾ ಧನೆ ಶ್ರೀಧವನೇ ಶರಣಾದೆ ವರಸು ಜ್ಞಾನ ಮೂರ್ತಿಯ ಶ್ರೀಹರಿ ಜನಾರ್ದನ ಅಚ್ಯುತ ಕೇಶವ ಕಾಪಾಡು ತಂದೆ ಕಾಪಾಡು. ನೀನು ಯಾರೆಂದು ಅರಿಯದೆ ನಿನ್ನೊಂದಿಗೆ ಹೋರಾಟವನ್ನು ಮಾಡಿದೆ. ಅಜ್ಞಾನ ಕಳೆಯಿತು, ಸುಜ್ಞಾನ ಮೂಡಿತು. ಪ್ರಭು, ಗುರುಸುತನ ಶರೀರವನ್ನು ಭಕ್ಷಿಸಿದ್ದೇವೆ. ಅವನ ಆತ್ಮ ಶೈಮಿನಿಯಲ್ಲಿದೆ. ಇನ್ನು ಮುಂದೆ ಈ ಭೂಮಿಯ ಮೇಲೆ ಬದುಕುವ ಯಾವ ಆಸೆಯೂ ಇಲ್ಲ. ಮಾತ್ರವಲ್ಲ, ನನ್ನ ಹೆಸರೊಂದು ಈ ಭೂಮಿಯ ಮೇಲೆ ಶಾಶ್ವತವಾಗಿ ಉಳಿಯುವ ಹಾಗೆ ಅನುಗ್ರಹಿಸು. ಜಯ 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 ಜಯ. ಮಗನೇ ಪಂಚಜನ, ಪ್ರಭು ನಿನ್ನಿಚ್ಚಂತೆಯೇ ಆಗಲಿ. ಇನ್ನು ಮುಂದಕ್ಕೆ ಶಂಖವೊಂದು ನಿರ್ಮಾಣವಾಗುತ್ತದೆ. ಓಹೋ, ಅದುವೇ ಪಾಂಚಜನ್ಯ ಹಾಗೆ ಪ್ರಸಿದ್ಧಿಯನ್ನು ಪಡೆಯಲಿ. ನಿನ್ನ ಹೆಸರು ಸೂರ್ಯಚಂದ್ರರಿರುವ ತನಕ ಶಾಶ್ವತವಾಗಿ ಉಳಿಯುತ್ತದೆ. ಇದೋ ನಿನ್ನಿಚ್ಛೆಯಂತೆ ಮೋಕ್ಷವನ್ನು ಪಡೆಯುವುದಕ್ಕೆ ಸಿದ್ಧನಾಗು. ಬಾ ಮುಂದೆ. ದುಷ್ಟನಾದ ಪಂಚಜನನನ್ನು ಕೊಂದವರಿದ್ದೇವೆ. ಆತ ಹೇಳುತ್ತ ಹೇಗೆ? ಗುರುಸುತನಾದ ಮಣಿಕರ್ಣನ ಆತ್ಮವು ವೈವಸ್ವತ ಪಟ್ಟಣವನ್ನು ಸೇರಿದೆ ಎಂಬುದಾಗಿ. ತಡ ಮಾಡುವುದಲ್ಲ, ಆ ಕಡೆ ಸಾಗೋಣ. ತರಲಿ ವೈವಸ್ವತಗೆ ಗುರುವಿನ ತರಲನ ತರುವೆ
ತರಳನ್ನು ಮರಳಿ ಒಪ್ಪಿಸಬೇಕೆನ್ನುವ ಕಾರಣಕ್ಕಾಗಿ ವೈವಸ್ವತ ಪಟ್ಟಣವನ್ನು ಸೇರಿಕೊಂಡೆ. ಕಾರಣ ಅವ ಇಲ್ಲಿದ್ದಾನೆ ಎನ್ನುವ ವಿಚಾರವನ್ನು ಪಂಚಜನನ ಮುಖೇನವಾಗಿ ಅರಿತೆ. ಆದರೆ ಈ ಪಟ್ಟಣವನ್ನು ಆಳುವಂತಹ ಮೃತ್ಯುಮಾಲಿನಿಯ ಭೇಟಿ ಇಂದು ಅಲಭ್ಯ. ನಾಳೆ ಒಳಗ ಚಾವಡಿಯನ್ನು ಪ್ರವೇಶಿಸಬೇಕೆಂದು ಅಪ್ಪಣೆಯಾಗಿದೆ. ಇಂದು ಇಲ್ಲಿರುವಂತಹ ಅತಿಥಿ ಭವನದಲ್ಲಿ ವಿಶ್ರಾಂತಿಯನ್ನು ಪಡೆದು ನಾಳೆ ಆಕೆಯನ್ನು ಭೇಟಿಯಾಗುತ್ತೇನೆ. ಎಂದುಕೊಂಡಿದ್ದೇವೆ. ಹೊರಟು ಬಂದ ಕಾರ್ಯಕಾರಣಗಳು ಆಲಿಸಬೇಕು. ವೈವಸ್ವತ ಪಟ್ಟಣವನ್ನು ಮೃತ್ಯುಮಾಲಿನಿಯಾದ ನಾನು ಆಳಿಕೊಂಡು ಬರುತ್ತಿದ್ದೇನೆ. ಒಬ್ಬಳು ಹೆಣ್ಣು ನಗರವನ್ನು ಆಳುತ್ತಿದ್ದಾಳೆ ಎನ್ನುವ ಕಾರಣಕ್ಕಾಗಿ ಅನೇಕರು ಇಲ್ಲಿಗೆ ದಾಳಿ ಮಾಡಲು ಮುಂದಾದರು. ಇಲ್ಲಿರುವ ಹೇರಳವಾದ ಸಂಪತ್ತನ್ನು ಬಯಸಿದವರಿಗೆ ಮೃತ್ಯುವಿನ ಅರಮನೆಯನ್ನು ತೋರಿಸಿದವಳು ನಾನು. ಹಾಗಾಗಿ ಎಲ್ಲರೂ ನನ್ನನ್ನು ಮೃತ್ಯುಮಾಲಿನಿ ಎಂದು ಕೊಂಡಾಡುತ್ತಾರೆ. ಎಂದಿನಂತೆ ಓಲಗವನಿತ್ತ ಸಂದರ್ಭದಲ್ಲಿ ದೂತನಾಡಿದ ಮಾತಾದರೂ ಏನು? ನನ್ನನ್ನು ಕಾಣಬೇಕೆನ್ನುವ ಉದ್ದೇಶದಿಂದ ನಿನ್ನೆಯ ದಿವಸ ಆ ಶ್ರೀಕೃಷ್ಣನು ಬಂದಿದ್ದಾನಂತೆ. ಇಂದಲ್ಲ ನಾಳೆ ಭೇಟಿಯಾಗುತ್ತೇನೆ ಎಂದು ಆತನಲ್ಲಿ ಹೇಳಿ ಕಳುಹಿಸಿದ್ದೇನೆ. ಮುಂದೆ ಏನಾಗುತ್ತದೋ ನೋಡುತ್ತೇನೆ. ಈಗ ನಡೆಯುತ್ತೇನೆ ಆ ಕಡೆಗೆ. ಮೃತ್ಯುಮಾಲಿನಿ ತನುಜೆ ಅಸಿಕೆಯೋ
ಅದೆಷ್ಟೋ ದಿನಗಳ ನನ್ನ ಬಯಕೆಯಿಂದ ಫಲಿಸುತ್ತಿದೆ. ಯಾಕಂತ ಹೇಳಿದ್ರೆ ಶ್ರೀಹರಿಯೇ ಶ್ರೀಕೃಷ್ಣನಾಗಿ ಲೀಲಾ ಮಾನುಷಧಾರಿಯಾಗಿ ಈಗಾಗಲೇ ಈ ಧರೆಯಲ್ಲಿ ಅವತರಿಸಿದ್ದಾನೆ. ಅವನನ್ನು ಕಾಣಬೇಕೆಂಬಂತಹ ಆಸೆ ನನಗೆ ಆಗುತ್ತಾ ಇದೆ. ಏನು ಮಾಡಲಿ? ಆಹಾ, ಇದುವೇ ಸರಿಯಾದ ಸಮಯ. ಯಾರಿಗೂ ತಿಳಿಯದ ಹಾಗೆ ಅತಿಥಿ ಗೃಹವನ್ನು ಸೇರಿಕೊಳ್ಳುತ್ತೇನೆ. ನೋಡೋಣ. ನಡೆದು ಬರುತ್ತಲೇ ಅತಿಥಿ ಭವನಕ್ಕೆ ಜಡಜನೆಯಲಂದು ನಿಶಿಷಲಿ ನೋಡುತ್ತಾ ಅರೆ ರಿಮಿ
ಹಸಿಗೆ ಮೋಹ ಪರವಶದೊಳ್ ಹಸಿಗೆ ಕಂಡಳು ಕಂಡಳು ಕಂಡಳಾಗ ಮರ
ಮುದವಗೊಂಡೆ. ಆಹಾ, ಇವನ ಕಣ್ಣುಗಳನ್ನು ನೋಡಿದರೆ ಅರೆಸೆರೆದ ಕಣ್ಣುಗಳು, ಸಂಪೂರ್ಣ ಕಣ್ಣುಗಳನ್ನು ಮುಚ್ಚಲಿಲ್ಲ. ಇವನ ರೂಪವನ್ನು ನೋಡಿದರೆ ಮನ್ಮಥ ಮಾರನ ಘನತೆ ಇವನಲ್ಲಿದೆ. ಏನು ಮಾಡಲಿ? ನನ್ನ ಭಾವನೆಗಳೆಲ್ಲ ಇವನಿಗೆ ಅರ್ಥವಾಗಬೇಕಂತಾದರೆ ಕೃಷ್ಣ ಮೇಳೇಳಬೇಕು. ಆದರೆ ಇವನು ಮೇಳೇಳುವ ಹಾಗೆ ಕಾಣುತ್ತಿಲ್ಲ. ಏನು ಮಾಡಲಿ? ಕೃಷ್ಣ ಮೇಳೇಳಬೇಕಂತಾದರೆ ಇವನಿಗೆ ಇಷ್ಟವಾದಂತಹ ನೃತ್ಯ ಗಾನ. ಹಾಗಾದರೆ ನೃತ್ಯದ ಮೂಲಕವಾಗಿ, ಗಾನದ ಮೂಲಕವಾಗಿ ಇವನನ್ನು ಮೇಲೆಬ್ಬಿಸಿದರೆ ನನ್ನನ್ನು ಕಂಡು ಮಾತನಾಡುವುದಿಲ್ಲವಾ? ಹೌದಲ್ಲ? ಆ ಪ್ರಯತ್ನ ಮಾಡುತ್ತೇನೆ. ಮುರಳಿ ಬಾಬಾ ಮುರಳಿ
ಮಿತಿ ದಿನ ತತ್ತಿ ತಳ ದಿನ ತೈ ತತ್ತಿ ತಗದಿನ ತಗದಿ ಮಿತಿ ದಿನ ತತ್ತಿ ತಳ ದಿನ ತೈ ತಗದಿ ಮಿತಿ ತಗದಿನ ತೈ ತಗದಿನ ತೈ ತೈದಿನ ತೈ ತಗದಿನ ತೈ ದಿನ ತೈ ದಿನ ತೈ ದಿನ ತೈ ತೈ ಪರಸವಿ ಮನು ಮನುಹಿ ಗದ ಮುರಳಿ ಮೋಹನ ಮನಸು ಅರಳಿ ಬಗುತ್ತಲೆ ಬಾ ಮನಸು ಮರಳಿದೆ ಮನಸು ಮರಳಿದೆ ನಗುತ್ತಲಿ ಬಾ ಹೊರಸವಿ ಮಧುರನು ಹೀರಲು ಋಂಗದ ಬರವನು ಚಾರಲಿ ಸರಗರಗೊಳ್ಳಿದೆ ಪುಣ್ಯಗಂತರಕ್ಕೆ ಪಣಿಯು ವಶವಪ್ಪಂತೆ ಪನ್ನಗಾರಿ ಧ್ವಜನು ನಿದ್ರೆಯನ್ನು ತಿಳಿದೆತ್ತು ಪನ್ನಗಾರಿದ್ವಜನು ನಿದ್ರೆಯನು ತಿಳಿದಿದ್ದು ಪನ್ನಗನಿಕೆಯ ಕಂಡು ಸನ್ನುತಾಗನು ನುಡಿಸಿದ ಪನ್ನಗ ಸುವೇಳಿ ಪನ್ನಗ ಕನ್ನಿಗೆಯ ಕಂಡು ಸನ್ನುತಾಗ ನುಡಿದ ಯಾರೆ ನೀನು ಭುವನ ಮೋಹಿನಿ ಯಾರೆ ನೀನು ಭುವನ ಮೋಹಿನಿ ಭುವನ ಮೋಹಿನಿ
ಮರೆಯೊಳಿದೆ 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 ಸೀರೆ ಸೆರಗ ಮರೆಯೊಳಿದೆ ವಾರಿದಾಕ್ಷಿ ವಾರಿದಾಕ್ಷಿ ಗಾನ ನೃತ್ಯ ವಾರಿದಾಕ್ಷಿ ಗಾನ ವಾರಿದಾಕ್ಷಿ ಗಾನ ಎನ್ನ ಮನವ ಸೂರೆಗೊಂಡುದು ಎನ್ನ ಮನವ ಯಾರಿನೀನು ಭುವನ ಮೋಹಿನಿ ನೀನು ಯಾರೇ ಭುವನ ಮೋಹಿನಿ ಭುವನ ಮೋಹಿನಿ ಓಹೋ ಹಾ 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 ಹಾ. ನೀನು ಯಾರಂತ ಗೊತ್ತಿಲ್ಲ. ಹೌದೇ? ಯಾಕೆಂದ್ರೆ ನಿನ್ನ ಹೆಸರು ಗೊತ್ತಿಲ್ಲ ಅಲ್ಲ. ನಾನಿಲ್ಲಿ ಹಾಯಾಗಿ ನಿದ್ರೆಯಲ್ಲಿ ಸೀರೆಯ ಸೆರಗಿನಲ್ಲಿ ಮೈ ಮರೆತು ಮಲಗಿದ್ದೆ. ಎಲ್ಲಿ? ಒಬ್ಬಳೊಟ್ಟಿಗೆ. ಯಾರವಳು? ಯಾವಳು? ಕೋಪಳಕ್ಕೆ ನಿನಗೆ? ನನಗೆ ಕೈಗೆ ಸಿಗಬೇಕು. ನನ್ನ ಕೈ ಚಿಂತಿಸಬೇಡ. ನಿದ್ರಾವನಿತೆ. ಓಹೋ, ನಿದ್ರಾವನಿತೆ. ಹೌದು. ಯಾರೋ ಇಲ್ಲಿ ಗಾನಸುಧ ಹಾಡ್ತಾ ಇದ್ರು. ಜೊತೆಯಲ್ಲಿ ನರ್ತನ ಕೂಡ ಮಾಡ್ತಾ ಇದ್ರು. ಯಾರಂತೂ ಎಚ್ಚೆತ್ತು ಅತ್ತ ಇತ್ತ ಸುತ್ತಮುತ್ತ ನೋಡಿದಾಗ ನೀನೇ ಇದ್ದೀಯಾ. ಹೌದು, ನಾನೇ ಹಾಡಿದವಳು, ನಾನೇ ನರ್ತಿಸಿದವಳು. ಕೇಳಲು ಇಂಪಾಗಿದೆ. ಹೌದೇ? ಹಾಗೆ ನಿನ್ನ ಪೂರ್ವಪರಗಳನ್ನು ಹೇಳ್ತೀಯಾ? ನಾನು ಯಾರು ಎಂದು ತುಂಬಾ ಯೋಚನೆ ಮಾಡಿದ್ದೀರಿ. ನನಗೆ ಕುತೂಹಲ. ಕುತೂಹಲವೇ? ಹೌದು, ಕುತೂಹಲ ಇರಲೇಬೇಕು. ಹಾಗಂತ ಎಲ್ಲಿಂದಲೂ ಇಲ್ಲಿಗೆ ಬಂದವಳು ನಾನಲ್ಲ. ಹಾಗಾದ್ರೆ ಇದೇ ಲೋಕದವಳು? ಹೌದು, ಇದೇ ಊರಿನವಳು, ಇದೇ ಲೋಕದವಳು. ನಾನು ವೈವಸ್ವತ ಪಟ್ಟಣದವಳೆ. ಹಾಗಾದ್ರೆ ಈ ಊರಿನ ಆಸ್ಥಾನ ಕಲಾವಿದೆ. ಯಾರು? ನೀನು. ಕಲಾವಿದೆ? ಹೌದು. ಬಂದವರ ಮನಸ್ಸನ್ನು ತಣಿಸುವವಳು ಕಲಾವಿದೆ ನಾನಲ್ಲ. ನಾನು ಈ ಲೋಕದ ಅಧಿಕಾರಿಣಿಯ ಬಸಿರೆ ಭಾಗ್ಯದ ತಾರೆ ನಾನು. ನೀನಾ? ಹೌದು. ನಿನ್ನ ಹೆಸರು? ಅಸಿಕೆ. ಲಸಿಕೆ? ಅಲ್ಲ, ಅಸಿಕೆ. ಹಾ 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 ಹಾ. ಅಲ್ಲ, ನಾನು ಬರುವಾಗ ನೀನು ಎಚ್ಚರ ಇರುತ್ತಿ ಎಂದು ಭಾವಿಸಿದೆ. ಬಂದು ನೋಡಿದರೆ ನೀನು ಹಾಯಾಗಿ ಗಾಢ ನಿದ್ರೆಯಲ್ಲಿದ್ದೀಯಲ್ವಾ? ಎಬ್ಬಿಸಬಹುದಿತ್ತಲ್ಲ. ಹೇಗೆ ಎಬ್ಬಿಸುವುದು? ನಿದ್ರಾಭಂಗ ದೋಷ ಬರುತ್ತದೆ. ಹೌದು, ಅದಕ್ಕೆ ಏನು ಉಪಾಯ ಅಂತ ಯೋಚನೆ ಮಾಡಿದಾಗ ನಿನಗೆ ಇಷ್ಟವಾದಂತಹ ನೃತ್ಯಗಾನ ಅದನ್ನು ಆಡಿದೆ, ಕುಣಿದೆ. ಆಗ ನೀನು ಎಚ್ಚರಗೊಂಡಿ ಅಲ್ವಾ? ಅಂತ ಅರ್ಥ ಆಗ್ಲಿಲ್ವಾ? ಇಲ್ಲ. ನದಿಗಳೆಲ್ಲ ಹೋಗಿ ಸೇರುವುದು ಸಮುದ್ರವನ್ನು, ಹಾಗೆ ಹೆಣ್ಣುಗಳೆಲ್ಲ ಹೋಗಿ ಸೇರುವುದು ಕೃಷ್ಣನನ್ನು. ಎಲ್ಲರನ್ನು ಸೇರಿಸಿಕೊಳ್ಳುವ ನೀನು ನನ್ನನ್ನು ಸೇರಿಸಿಕೊಳ್ಳು. ನನ್ನನ್ನು ಮದುವೆಯಾಗು ಕೃಷ್ಣ. ಆಗದ ಮಾತು. ಆಗೋದಿಲ್ಲವೇ? ಇಲ್ಲ, ನರವುಳಗಳಿಗೆ ಆಗ್ಲಿಕ್ಕೆ ಇಲ್ಲ.
ಅಲ್ಲ, ನಿನ್ನ ಜೊತೆ ವಾಹನವಾಗಿದ್ದಾನೆ ಆ ಗರುಡ, ಹಾವಾಗಿ ಹಾಸಿಗೆ. ಒಂದು ಕಡೆಯಲ್ಲಿ ವಿಷವಿದ್ದರೆ ಇನ್ನೊಂದು ಕಡೆಯಲ್ಲಿ ಅಮೃತವಿದೆ. ಈಗ ಆಗುವುದಿಲ್ವ ನಿನಗೆ? ಆಗುವುದೇ ಇಲ್ಲ, ನಮಗೆ ನಿಮಗೆ ಆಗ್ಲಿಕ್ಕೆ ಇಲ್ಲ. ಕೃಷ್ಣ ನೋಡು, ಕೇಳ್ತಾ ಇದ್ದೇನೆ, ಆಗುವುದಿಲ್ವಾ? ಇಲ್ಲ, ಆಗುದಿಲ್ಲ. ಆಗುವುದೇ ಇಲ್ವಾ? ಆಗುವುದೇ ಇಲ್ಲ. ಮೂರು ಮಾತಿಗೂ ಆಗುವುದಿಲ್ವಾ? ಮೂರು ಮಾತಿಗೂ ಆಗುದಿಲ್ಲ. ಕೃಷ್ಣ, ಕೊನೆಯ ಬಾರಿ. ಇಲ್ಲ, ಆಗುದಿಲ್ಲ. ಆಗುದಿಲ್ವಾ? ಇಲ್ಲ. ಆಗುವುದೇ ಇಲ್ವಲ್ಲ? ಇಲ್ಲವೇ ಇಲ್ಲ. ಸರಿ, ನಾನು ಸಾಯಬೇಡ, ಮತ್ತೆ ಮದುವೆ ಆಗುತ್ತೇನೆ. ನಾ ಬಂದ ಕಾರ್ಯ ಆಗಲಿ, ಆಮೇಲೆ ನಿನ್ನನ್ನು ವರಿಸುತ್ತೇನೆ. ಹೀಗೆ ಬಾ. ಮರುದಿನ ದಿವೊಳಗೆ ಕರಸಿ ಕೃಷ್ಣನೊಳೆದ ಅರಸಿ ಬಂದಿಹ ಅರುಹ ಬೇಗೆನಗೆ ಮನದೊಳಗೆ ಕಪಟಗಳ ಎಣಿಸಿದರೆ ನೆಲಗಾದೆ ಗುಣಬುದ್ಧಿ ಇರುವುದೆನಲ್ಲ ನನ್ನನ್ನು ಕಾಣಬೇಕೆನ್ನುವಂತಹ ಉದ್ದೇಶದಿಂದ ನಿನ್ನೆಯ ದಿವಸ ಪುರಪ್ರವೇಶ ಮಾಡಿದವನು ನೀನು. ನೀನು ಬರುವುದಕ್ಕೆ ಬಲವಾದ ಕಾರಣ ಇರಲೇಬೇಕಲ್ಲವೇ? ಒಂದು ಮಾತು ಹೇಳುತ್ತೇನೆ, ನೆನಪಿಟ್ಟುಕೋ. ಮನದಲ್ಲಿ ಕಪಟ ಮೋಸ ಇದನ್ನೆಣಿಸಿದರೆ ಈ ನೆಲದ ಋಣ ತೀರಿತೆಂದು ಭಾವಿಸು. ಕಪಟ ಮೋಸಗಳನ್ನು ಮತ್ತೆ ಕಪಲದ ಕಪಟ ಮತ್ತೆ ಕಪಲದ ತೋರಲ್ಲ. ತಪಲಾಕ್ಷಿ ಗುರುತ್ವರೂಪವನ ತಂದು ಕುಬಿತಗೊಳಿಸಿಕೊಂಡಿರುವ ದಿನವನ ಕಪಟ ಮೋಸಗಳನ್ನು ಮತ್ತೆ ಕಪಲದಾಟವ ತೋರಲ್ಲ. ಓ ಮೃತ್ಯುಮಾಲಿನಿ, ಏನು ಕಪಟ ಮೋಸ ವಂಚನೆ ಖಂಡಿತ ನನ್ನಲ್ಲಿಲ್ಲ. ಓಹೋ, ಅದೆಲ್ಲ ಯಾರಲ್ಲಿ ಇರುತ್ತದೆಯೋ ಅಂತವರನ್ನು ಬಿಡುವವನೂ ಅಲ್ಲ. ಹೌದೇ? ಹೌದು. ನಾನಿಲ್ಲಿ ಬಂದ ಕಾರಣ ಗುರುಗಳ ಮಗನಾದ ಪುನರ್ದತ್ತನನ್ನು ತಂದು ಗುಟ್ಟಿನಲ್ಲಿರಿಸಿಕೊಂಡಿದ್ದೀಯಾ ಎಂದು ಅರ್ಥವಾಗಿದೆ. ಅದೆಲ್ಲ ಬಿಡು, ಗುರುಗಳ ಮಗನನ್ನು ಕೊಡು. ಗುರು ಸಾಧಿಪದ ಪುನರ್ದಂತ ಎನ್ನ ತರಳಿಗೆ ಪತಿಯು ನೋಡಿದ್ದೆ ಬೈತರಗಳು ಕೆಳಗೆ ನಾನು ತರಿಸಿಕೊಂಡಿದ್ದೇನೆ ಹೆಣ್ಣಿನಾಗೆ ಏನಿಲ್ಲ, ಗುರು ಸಾಂದೀಪನಿಯ ಪುತ್ರ ಪುನರ್ದತ್ತ ಎನ್ನ ತರಳಿಗೆ ಸರಿಯಾದ ವರನೆಂದು ಭಾವಿಸಿ ಭರಿತ ದ್ರವ್ಯಗಳನ್ನು ಪಂಚಜನನಿಗೆ ಇತ್ತವಳು ನಾನು. ಹಾಗಾಗಿ ಬಿಟ್ಟು ಕೊಡುವ ಮಾತಿಲ್ಲ, ನಡ ಇಲ್ಲಿಂದ.
ದೌರ್ಜನ್ಯವೆಂದು ದೌರ್ಬಲ್ಯವೆಂದು ಭಾವಿಸಬೇಡ. ನಿನ್ನ ಪುರವನ್ನು ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಭಸ್ಮಗೊಳಿಸುತ್ತೇನೆ. ಎಲ್ಲ ಬಲ್ಲೆಯಾಗಿ ಬೆಳೆದವಿಯ ಬಲ್ಲೆಯ ಪಾರ್ವತಿಗಳನ್ನು ಮುರಿಯುವುದಕ್ಕೆ ನೀನು ಹರಿಯೋ ಹರನೋ ಅಲ್ಲ. ನಾನಾರೆಂಬುದನ್ನು ದುರಮುಖೇನ ತೋರಿಸುತ್ತೇನೆ. ಬಾ ಮುಂದೆ, ಬಾ ಮುಂದೆ. ಇವನಲ್ಲಿ ವಿರೋಧ ಕಟ್ಟಿಕೊಳ್ಳುವುದಾ? ಏನಮ್ಮ ನೀನು? ಸ್ವಾಮಿ, ನನ್ನಮ್ಮ ಮಾಡಿದ ತಪ್ಪನ್ನು ಮನ್ನಿಸಬೇಕು. ನಿನ್ನ ಮಕ್ಕಳ ಮುಖವೇ ನೋಡಿ ಬಿಟ್ಟದ್ದು ನಿನ್ನನ್ನು. ದೇವ, ನಿನ್ನ ಮಹಿಮೆಯನ್ನು ಅರಿಯದಾದೆ. ನೀನಾರೆಂಬುದನ್ನು ನಾನು ಈ ಹೊತ್ತಿಗೆ ಅರಿತೆ. ಹೌದು, ನೀನೆಂದಂತೆ ಗುರುಸುತನನ್ನು ನಿನ್ನ ವಶಕ್ಕೆ ನೀಡುತ್ತೇನೆ. ಮಾತ್ರವಲ್ಲ, ನನ್ನ ಮಗಳಾದ ಆಸಿಕೆಯನ್ನು ವರಿಸಿ ನಮ್ಮನ್ನೆಲ್ಲ ಉದ್ಧರಿಸಬೇಕೆಂದು ಕರಜೋಡಿಸಿ ಬೇಡಿಕೊಳ್ಳುತ್ತೇನೆ. ಅಧಿಕಾರದ ಅಭಿಲಾಷೆಯಿಂದ ಬಂದವನಲ್ಲ. ಗುರುಗಳಿಗೆ ಕೊಟ್ಟ ಮಾತನ್ನು ಈಡೇರಿಸಿ ಆಮೇಲೆ ಕಾಲಾನುಕೂಲ ಆದಾಗ ಭೂಲೋಕಕ್ಕೆ ಕರೆಸಿಕೊಂಡು ವಿವಾಹದ ಪ್ರಸ್ತಾವನೆಯನ್ನು ಮಾಡೋಣ. ಹಾಗೆಯೇ ಆಗಲಿ ಸ್ವಾಮಿ. ಹಾಗಾದರೆ ಯಜ್ಞ ಸಂರಕ್ಷಣೆ ಗುರುದಕ್ಷಿಣೆ ಎಂಬ ಪುಣ್ಯ ಕಥಾನಕವನ್ನು ಆಡಿದ ಹಾಡಿದ ನೋಡಿದ ಎಲ್ಲರಿಗೂ ಆ ದೇವರು ಆಯುಷ್ಯ ಆರೋಗ್ಯ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಭಾಗವತರಲ್ಲಿ ಮಂಗಳವನ್ನು ಹಾಡಲು ವಿನಂತಿಸಿಕೊಳ್ಳುತ್ತೇವೆ. ಭದ್ರಂ ಶುಭಂ ಮಂಗಳಂ. ಜಯ 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 ತುಳಮೋ ಜಯ ತುಳಮೋ ಜಯ ಜಯ ತುಳಮೋ ಓಂ ಯದಾನು ಬೇಡಿದಗೆ ಓದಿಲ್ಲದ ಭೂಮಿಯ ದಾನವ ಬೇಡಿದಗೆ ಆ ಮಗನಿಯರ ಸವರಿದಗೆ ರಾಮ ತಮಿಳ ನಿಮ್ಮದ ಸರಳ ಸುತನಿಗೆ ಬಡೆಯರ ಭಾರತನಿಗೆ ಮಂಗಳವಳೆ ಮಂಗಳವು ಶುಭ ಮಂಗಳವು